ಫ್ಯಾಮಿಲಿಗೆ ನ್ಯೂ ಮೆಂಬರ್ ಯಾವಾಗ ಬರ್ತಾರೆ? ನಾನು ಲಿಪ್ಸಲ್ಲಿ ಒಂದು ಮಾರ್ಕ್ ನೋಡಿರ್ತೀರಾ ನೀವು. ತುಂಬ ಜನ ಕ್ವಶನ್ ಕೂಡ ಮಾಡಿದ್ದೀರಾ. ನಾನು ಅದನ್ನ ಇವತ್ತು ಆನ್ಸರ್ ಮಾಡ್ತೀನಿ ನಿಮಗೆ. ಇವಾಗ ಎಮೋಷ್ನಲ್ ಅಂತ ಆಗೋಗಿದೆ. ಸೊ ಪಪ್ಪ ಅಂತ ಯಾರಾದ್ರು ವರ್ಡ್ ತೆಗೆದ್ರು ನಂಗೆ ಅಳು ಬರುತ್ತೆ. ಸೊ ಆ್ಯಂಡ್ ನೀವು ರಿಯಲ್ ಲೈಫಲ್ಲಿ ಕೂಡ ಈ ಥರನೇ ಇರ್ತೀರಾ ಅಥವಾ ಕ್ಯಾಮರಾ ಮುಂದೆ ಮಾತ್ರ ಹೀಗೆನಾ? ನೀವು ಜಗಳ ಕೋಪ ಮಾಡಲ್ವಾ? ನಮ್ಮ ಪ್ರಪಂಚ ಇರೋದೇ ಹೀಗೆ. ನನ್ನನ್ನು ಎಲ್ಲರೂ ಇಷ್ಟಪಡ್ಬೇಕಂತಿಲ್ಲ, ನಾನು ಎಲ್ಲರೂ ಇಷ್ಟಪಡ್ಬೇಕಂತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಮೂಗಿನ ತುದಿಯಲ್ಲಿರುತ್ತೆ ಟೆಂಪರ್. ಸೊ ನಾನು ಇಷ್ಟಪಟ್ಟಿದ್ದೇನಾದ್ರೂ ಆಗಲಿಲ್ಲ, ನಾನು ಅಂದ್ಕೊಂಡಂಗೆ ಯಾವುದಾದ್ರೂ ಆಗಿಲ್ಲ ಅಂದರೆ ಹುಡುಗಿರ ವಯಸ್ಸು ಕೇಳಬಾರ್ದು. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲವ್ ಆ್ಯಂಡ್ ಲೈಫ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು, ಯಾಕಂದರೆ ಇದು ನೀವು ಕೇಳುವಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಹೌದು, ಲಾಸ್ಟ್ ಒಂದು 2-3 ಡೇಸ್ ಬ್ಯಾಕ್ ನಾನು ಫೇಸ್ಬುಕ್ ಮತ್ತು ಮೆಸೆಂಜರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪೋಸ್ಟ್ ಹಾಕಿದ್ದೆ. ಅಂದರೆ ನಿಮಗೇನಾದರೂ ನನ್ನ ಬಗ್ಗೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೇಳುವಂಥದ್ದು, ಆದರೆ ನನ್ನ ಪರ್ಸ್ನಲ್ ಕ್ವಶನ್ ಕೇಳುವಂಥದ್ದು ಏನಾದರೂ ಇದ್ದರೆ ನನಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡ್ಬೋದು, ಕೇಳ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಆನ್ಸರ್ ಕೊಡ್ತೀನಿ ಅಂತ ಹೇಳಿ ನಾನು ಪೋಸ್ಟ್ ಹಾಕಿದ್ದೆ. ಸೊ ತುಂಬ ಜನ 100+ ನನಗೆ ಕ್ವಶನ್ಸ್ ಬಂದಿದೆ. ಸೊ ತುಂಬಾ ಖುಷಿ ಆಯಿತು. ಅದು ಕೂಡ ನನಗೆ ಹಾಸನ, ಮಡಿಕೇರಿ ಅಲ್ಲಿಂದೆಲ್ಲ ಕೆಲವು ಕ್ವಶನ್ಸ್ ಎಲ್ಲ ಬಂದಿದೆ. ಸೊ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ. ಸೊ ಅಷ್ಟು ಕ್ವಶನಲ್ಲಿ ಒಂದು ಪಿಕ್ ಮಾಡಿ ಒಂದು 10 to 12 ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ಟ್ರೈ ಮಾಡ್ತೀನಿ. ಸೊ ನಿಮಗೂ ಖುಷಿ ಆಗುತ್ತೆ ಅನ್ಕೋತೀನಿ ನಾನು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಕ್ವಶನ್. ಸೊ ನನ್ನ ಫಸ್ಟ್ ಕ್ವಶನ್ ಏನಂದರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಹಬಿ ಮನೆಯಲ್ಲಿ ಆ್ಯಂಡ್ ನಿಮ್ಮ ಹೆಸರು ಏನು? ಸೊ ನಾನು ಅನ್ಕೋತೀನಿ ನೀವು ಯಾರು ಈ ಕ್ವಶನ್ ಕೇಳಿದ್ದೀರಾ ಅಲ್ವಾ? ತುಂಬ ಜನ ಕೇಳಿದ್ದೀರಾ. ಸೊ ನನ್ನ ಫಸ್ಟ್ ವೀಡಿಯೋನೇ ನನ್ನ ಕಿರು ಪರಿಚಯ ಅಂತ ಹೇಳಿ ನಾನು ವಿಡಿಯೋ ಹಾಕಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿದರೆ ನಾನು ಫುಲ್ ಡೀಟೇಲ್ಸ್ ಅದರಲ್ಲಿ ಹಾಕಿದ್ದೀನಿ, ನನ್ನ ಮನೆ ಎಲ್ಲಿ ಅಂತ. ಆದರೂ ನಾನು ಇಲ್ಲಿ ಕ್ವಶನಿಗೆ ಆನ್ಸರ್ ಮಾಡಲೇಬೇಕು. ನನ್ನ ಹೆಸರು ರಮ್ಯಾ. ನನ್ನ ಹಬಿ ಮನೆ ಬಂದು ಕಾರ್ಕಳದಲ್ಲಿ ಆ್ಯಂಡ್ ನನ್ನ ಅಮ್ಮನ ಮನೆ ಪುತ್ತೂರಲ್ಲಿ. ಆ್ಯಂಡ್ ನನ್ನ ಸೆಕೆಂಡ್ ಕ್ವಶನ್ ಬಂದು, ನಿಮ್ಮ ಹಬಿ ನೇಮ್ ಏನು ಆ್ಯಂಡ್ ನೀವು ಹೌಸ್ ವೈಫಾ? ಎಸ್, ನಾನು ಹೌಸ್ ವೈಫ್. ಹೌದು, ಮುಂಚೆ ನಾನು ವರ್ಕ್ ಮಾಡ್ತಾ ಇದ್ದೆ ಇಲ್ಲಿ ಬಂದು. ಬಟ್ ಇವಾಗ ಸ್ವಲ್ಪ ಟೈಮ್ ಎಲ್ಲ ಸೆಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಕ್ವಿಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಹಬಿ ನೇಮ್ ಬಂದು ರಕ್ಷಿತ್. ಸೊ ನನ್ನ ಥರ್ಡ್ ಕ್ವಶನ್ ಬಂದು, ನೀವು ಯಾವಾಗಲೂ ವೆಸ್ಟರ್ನ್ ಡ್ರೆಸ್ ಹಾಕ್ತೀರಾ, ಯಾಕೆ ನಿಮಗೆ ಟ್ರೆಡಿಷ್ನಲ್ ಡ್ರೆಸ್ ಇಷ್ಟ ಇಲ್ವಾ? ಸೊ ಹಾಗೇನೂ ಇಲ್ಲ, ನಂಗೆ ಟ್ರೆಡಿಷ್ನಲ್ಲೂ ಇಷ್ಟ, ವೆಸ್ಟರ್ನು ಇಷ್ಟ. ಅದು ಡಿಪೆಂಡ್ಸ್ ಆನ್ ಒಕೇಶನ್ ಅಂತ ನನ್ನ ಒಪಿನಿಯನ್. ಅಂದರೆ ಇವಾಗ ಏನಾದರೂ ಪಾರ್ಟಿ ಅಥವಾ ಏನಾದರೂ ಬರ್ಡೇ ಪಾರ್ಟಿ ಆ ಥರ ಏನಾದರೂ ಇದ್ದರೆ ವಿ ವಿಲ್ ಗೋ ವಿತ್ ವೆಸ್ಟರ್ನ್ ಡ್ರೆಸ್ ಅಲ್ವಾ? ಸೊ ಏನಾದರೂ ಪೂಜೆ ಫಂಕ್ಷನ್ ಅಥವಾ ಏನಾದರೂ ಮದುವೆ ಎಲ್ಲ ಇದ್ದರೆ ನಾವು ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಆಲ್ಮೋಸ್ಟ್ ಅಲ್ವಾ? ಸೊ ಅದು ಡಿಪೆಂಡ್ಸ್ ಆನ್ ಒಕೇಶನ್ ಆ್ಯಂಡ್ ಸಿಚುವೇಶನ್, ನಮಗೆ ಯಾವ ಥರ ಕಂಫರ್ಟೇಬಲ್ ಇರುತ್ತೆ ಆ ಥರ. ಸೊ ಆನ್ಸರ್ ಸಿಕ್ತು ಅನ್ಕೋತೀನಿ. ಸುಭದ್ರ ಅನ್ನೋರು ಬ್ಯಾಂಗ್ಳೂರಿಂದ ಕೇಳಿರೋದು. ಸೊ ನನ್ನ ಫೋರ್ತ್ ಕ್ವಶನ್, ತುಂಬ ಜನ ಕೇಳಿದ್ದೀರಾ. 100+ ಕ್ವಶನ್ಸಲ್ಲಿ ಇದು ಆಲ್ಮೋಸ್ಟ್ 60% ಇರೋ ಕ್ವಶನ್ಸ್ ಇದೆ. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ. ಸೊ ಈ ಕ್ವಶನಿಗೆ ದಿ ಬೆಸ್ಟ್ ದಿನ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಅದು ಕೂಡ ಆದಷ್ಟು ಬೇಗ, ವೆರಿ ಸೂನ್ ನಾನು ಈ ಕ್ವಶನಿಗೆ ಆನ್ಸರ್ ಮಾಡೇ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಇದು ಕ್ವಶನಿಗೆ ಆನ್ಸರ್ ನಾನು ಒಬ್ಬಳೇ ಮಾಡಿದರೆ ಸರಿ ಇರಲ್ಲ. ಸೊ ನನ್ನ ಹಬಿ ಇರಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಹಬಿ ಜೊತೆನೇ ಈ ಕ್ವಶನಿಗೆ ಆನ್ಸರ್ ಮಾಡ್ತೀನಿ. ಓಕೆ, ಅಂಟಿಲ್ ವೆಯ್ಟ್ ಮಾಡಿ. ಸೊ ಇದರ ಜೊತೆ ತುಂಬ ಜನ ನನ್ನ ಫ್ರೆಂಡ್ಸ್ ಕೇಳಿರೋದು ಒಂದೇ ಪ್ರಶ್ನೆ, ಫ್ಯಾಮಿಲಿಗೆ ನ್ಯೂ ಮೆಂಬರ್ ಯಾವಾಗ ಬರ್ತಾರೆ? ಓಕೆ, ಫ್ಯಾಮಿಲಿಗೆ ನ್ಯೂ ಮೆಂಬರ್ ಇವತ್ತಲ್ಲ ನಾಳೆ ಖಂಡಿತ ಬರಲೇಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್ ರೋಲ್ ಆಫ್ ಅವರ್ ಲೈಫ್. ಸೊ ಇವಾಗಷ್ಟೇ ನಾನು ದುಬೈಗೆ ಬಂದಿರೋದು. ಸೊ ನಾವು ಸ್ವಲ್ಪ ಸೆಟಲ್ ಆಗಬೇಕು. ಆ್ಯಂಡ್ ಇವಾಗಷ್ಟೇ ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಸ್ವಲ್ಪ ನನ್ನ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಆ ಥರ ಎಲ್ಲ ಪ್ಲ್ಯಾನಿಂಗ್ ಇದೆ. ಸೊ ಬೇಬಿ ಪ್ಲ್ಯಾನಿಂಗ್ ಅಂತ ಏನೂ ಇಲ್ಲ. ಸೊ ದೈವಾನ್ ಇಚ್ಛೆ ಅಂತ ಹೇಳ್ತಾರಲ್ಲ, ಸೊ ಅದಾಗಬೇಕಾದ್ರೆ ಎಲ್ಲನೂ ಸರಿ ಆಗುತ್ತೆ. ಎಲ್ರಿಗೂ ಸಣ್ಣ ಪಾಪು ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಸಣ್ಣ ಪಾಪು ಅಂದರೆ ಎಲ್ರಿಗೂ ಇಷ್ಟ. ಸೊ ಆ ಥರ ಏನಾದರೂ ಇದ್ರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ. ಆನ್ಸರ್ ಸಿಕ್ತು ಅನ್ಕೋತೀನಿ. ಆ್ಯಂಡ್ ಮೈ ಫಿಫ್ತ್ ಕ್ವಶನ್, ನೀವು ವೆಸ್ಟರ್ನ್ ಡ್ರೆಸ್ ಹಾಕಿದರೆ ಹಬಿ ಮನೇಲಿ ಏನು ಹೇಳಲ್ವಾ? ಯೂಟ್ಯೂಬ್ ಮಾಡೋದಕ್ಕೆ ಅವ್ರ ಸಪೋರ್ಟ್ ಇದೆಯಾ? ಓಕೆ, ಇಂಟ್ರೆಸ್ಟಿಂಗ್ ಕ್ವಶನ್.
ಸೊ ವೆಸ್ಟರ್ನ್ ಡ್ರೆಸ್ ಅನ್ನೋದು ನಾನು ಇವಾಗ ಮದುವೆ ಆದಮೇಲೆ ನಾನು ವೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದಲ್ಲ. ಸೊ ನನ್ನ ಪಿ ಯು ಲೈಫಲ್ಲೇ, ಅಂದರೆ ನಾನು ಪಿ ಯು ಹೋಗ್ತಾ ಇರಬೇಕಾದ್ರೆ ಪಿ ಯು ಸಿಯಲ್ಲೇ ನಾನು ವೆಸ್ಟರ್ನ್ ಡ್ರೆಸ್ ಎಲ್ಲ ಹಾಕ್ತಾ ಇದ್ದೆ. ಸೊ ಅವಾಗ ನನ್ನ ಮಮ್ಮಿ ಪಪ್ಪ ನನ್ನ ತಮ್ಮ ಯಾರೂ ನನ್ನ ಡ್ರೆಸ್ ಬಗ್ಗೆ ಕಾಮೆಂಟ್ಸ್ ಕೊಡ್ತಾ ಇರಲಿಲ್ಲ. ಸೊ ನಂಗೆ ಸಪೋರ್ಟ್ ಇತ್ತು ಡ್ರೆಸ್ ವಿಷಯದಲ್ಲಿ. ಅಂದರೆ ಒಂದು ಡ್ರೆಸ್ ಹಾಕಿದ ತಕ್ಷಣ ಒಂದು ಯಾರನ್ನು ಜಡ್ಜ್ ಮಾಡೋಕ್ಕಾಗಲ್ಲಲ್ವಾ. ಸೊ ವೆಸ್ಟರ್ನ್ ಹಾಕ್ಲಿ ಟ್ರೆಡಿಷನಲ್ ಹಾಕಿ ಅವ್ರ ಡ್ರೆಸ್ ನೋಡಿ ನಾವು ಹೇಗೆ ಜಡ್ಜ್ ಮಾಡೋದಲ್ವಾ. ಸೊ ವೆಸ್ಟರ್ನ್ ಡ್ರೆಸ್ ಅಂದ್ಕೂಡ್ಲೆ ದಟ್ ಈಸ್ ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ನಾರ್ಮಲ್ ಇವಾಗ ಎಲ್ಲರೂ ವೇರ್ ಮಾಡ್ತಾರೆ ಅಲ್ವಾ. ಸೊ ಆಮೇಲೆ ನನ್ನ ಹಬ್ಬಿ ನಂಗೆ ಪರಿಚಯ ಆದಮೇಲೂ ಕೂಡ ಅಷ್ಟೇ, ಹೀಸ್ ಅ ಬ್ರಾಡ್ ಮೈಂಡೆಡ್, ಹೊರ ದೇಶದಲ್ಲೇ ಇದ್ರು. ಸೊ ಲೈಕ್ ಅವ್ರಿಗೊಂದು ಆ ಬ್ರಾಡ್ ಥಿಂಕಿಂಗ್ ಇದ್ದೇ ಇರುತ್ತೆ. ಸೊ ಅವರಿಗೂ ಅಷ್ಟೇ ನನ್ನ ಜೊತೆ ಎಷ್ಟು ಟೈಮ್ ಇದ್ರು ಫಸ್ಟ್ ಮೀಟಿಂದ ಇವಾಗ ತನಕನೂ ಡ್ರೆಸ್ ವಿಷಯದಲ್ಲಿ ಯಾವತ್ತೂ ಕಮೆಂಟ್ ಮಾಡಿಲ್ಲ ಆ್ಯಂಡ್ ಮಾಡೋದೂ ಇಲ್ಲ. ಅದು ನನ್ನ ನಂಬಿಕೆ ಇದೆ. ಸೊ ಅವ್ರ ಸಪೋರ್ಟಲ್ಲಿ ಇರಬೇಕಾದ್ರೆ ಇವಾಗ ಮದುವೆ ಎಲ್ಲ ಫಿಕ್ಸ್ ಆಯಿತು ಅಂತ ಹೇಳುವಾಗ ಇವಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವು ಇದ್ದೇ ಇರ್ತೀವಿ, ನಾವು ಪೋಸ್ಟ್ ಹಾಕ್ತೀವಿ. ಸೊ ಫ್ಯಾಮಿಲಿಯಲ್ಲಿ ಎಲ್ಲ ನಮ್ದೊಂದು ರಿಸರ್ಚ್ ಮಾಡೇ ಇರ್ತಾರೆ ಅಲ್ವಾ, ಹೇಗಿರ್ತಾರೆ ಏನು ಅಂತೆಲ್ಲ ನೋಡೇ ಇರ್ತಾರೆ. ಸೊ ಆ ಥರ ಏನೂ ಇಲ್ಲ. ನನ್ನ ಹಬ್ಬಿ ಮನೆಯಲ್ಲಿ ನನ್ನ ಅತ್ತೆ ಆಗಲಿ ನನ್ನ ನಾದ್ನಿ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಂಗೆ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ಆ್ಯಂಡ್ ಯೂಟ್ಯೂಬ್ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಇದೆ ನನಗೆ. ಆ್ಯಂಡ್ ದ ಮೇನ್ ಥಿಂಗ್ ನಂಗೆ ಹಬ್ಬಿ ಓಕೆ ಅಂತ ಹೇಳಿದರೆ ದೆನ್ ಜೈ, ಯಾರೂ ಮಾತಾಡೋ ಹಾಗೆ ಇಲ್ಲ. ಆ್ಯಂಡ್ ಯಾರೂ ಏನೂ ಒಪ್ಪೋಸ್ ಮಾಡಿಲ್ಲ ನಂಗೆ ಯೂಟ್ಯೂಬ್ ಚಾನಲಲ್ಲಿ ಕ್ರಿಯೇಟ್ ಮಾಡಿದ್ದಕ್ಕೆ. ಸೊ ಆನ್ಸರ್ ಸಿಕ್ತು ಅನ್ಕೋತೀನಿ. ಆ್ಯಂಡ್ ಮೈ 6th ಕ್ವಶನ್, ನಿಮ್ಮ ಏಜ್ ಎಷ್ಟು ಆ್ಯಂಡ್ ನಿಮಗೆ ಸಿಬ್ಲಿಂಗ್ಸ್ ಇದ್ದಾರಾ? ಹುಡುಗಿರ ವಯಸ್ಸು ಕೇಳಬಾರ್ದು. ಓಕೆ, ನನಗೆ ಏಜ್ ಅನ್ನೋದು ಜಸ್ಟ್ ಅ ನಂಬರ್ ಅಲ್ವಾ. ಸೊ ನಾನು ಅಷ್ಟು ಅದನ್ನ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ತುಂಬ ಜನ ನನಗೆ ಏಜ್ ಕೇಳ್ತಾರೆ ಫ್ಯಾಮಿಲಿ ಫ್ರೆಂಡ್ಸಲ್ಲಿ, ನನಗೇನು ಅನಿಸಲ್ಲ. ಇವಾಗ ನನ್ನ ಹಬ್ಬಿ ಕೇಳಿದ್ರೆ ಅವ್ರು ಕಮ್ಮಿನೇ ಹೇಳೋದು ಯಾವಾಗಲೂ ಅಷ್ಟೇ. ಅವ್ರಿಗೆ 30 ಆಯಿತು ಅಂತ ಅವ್ರು ಎಲ್ಲೂ ಒಪ್ಕೊಳ್ಳಲ್ಲ. ಸೊ ಯಾವತ್ತು ಕೇಳಿದ್ರು 29, 28 ಅಷ್ಟೇ ಹೇಳೋದು ಅವರು. ಸೊ ನಂಗೆ ಅದು ದೊಡ್ಡ ವಿಷಯನೇ ಅಲ್ಲ. ನನಗೆ ಏಜ್ ಯಾರು ಕೇಳಿದ್ರು ನಾನು ಹೇಳ್ತೀನಿ. ಸೊ ಯಾಕಂದರೆ ನಾವು ಕಮ್ಮಿ ನಂಬರ್ ಹೇಳಿದ್ರೆ ನಮ್ಗೆ ಜಾಸ್ತಿ ಏಜ್ ಆಗುತ್ತಾ ಅಥವಾ ಜಾಸ್ತಿ ಹೇಳಿದ್ರೆ ಕಮ್ಮಿ ಆಗುತ್ತಾ? ಎಷ್ಟು ಇರುತ್ತೆ ಅಷ್ಟೇ ಇರುತ್ತಲ್ವಾ. ಸೊ ನನ್ನ ಏಜ್ ಬಂದು 27, ಅಂದರೆ ನಂದು 94. ಸೊ ನಂದು 27 ಏಜ್ ಲಾಸ್ಟ್ ಆಗಸ್ಟಿಗೆ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್, ಅದೇನು ಸಿಬ್ಲಿಂಗ್ಸ್ ಇದ್ದಾರಾ? ಎಸ್, ನಂಗೆ ಸಿಬ್ಲಿಂಗ್ಸ್ ಇದ್ದಾರೆ. ನನ್ನ ತಮ್ಮ ನನ್ನ 4 years ಚಿಕ್ಕವನವನು. ಅವನ ಹೆಸರು ರಕ್ಷಿತ್ ಅಂತ ಹೇಳಿ. ಸೊ ನನ್ನ ಹಸ್ಬೆಂಡ್ ಹೆಸರು ರಕ್ಷಿತ್. ಸೊ ನಂಗೆ ಮದುವೆ ಫಿಕ್ಸ್ ಆದಾಗ ಯಾವಾಗ ಅವನಿಗೆ ನನ್ನ ಹಸ್ಬೆಂಡ್ ಹೆಸರು ರಕ್ಷಿತ್ ಅಂತ ಗೊತ್ತಾಯ್ತು, ಸೊ ಅವಾಗ ಅವ್ನು ಏನು ಹೇಳ್ದ ಅಂದರೆ, ಸೊ ನೀನು ನನ್ನ ರೆಸ್ಪೆಕ್ಟ್ ಇಟ್ಟು ಕರಿಬೇಕು, ರಕ್ಷಿತ್ ಅಂತ ಹೇಳುವಾಗಿಲ್ಲ, ಹಸ್ಬೆಂಡ್ ನೇಮ್ ಹೇಳುವಾಗಿಲ್ಲ ಅಂತ. ಸೊ ನಂಗೆ ಇವಾಗ ಅದು ನೆನಪಾಯಿತು. ಸೊ ತುಂಬಾ ಇನ್ಸ್ಪಿರೇಷನ್ ನಂಗೆ ಅವನು. 4 years ಅಂದರೆ ಏಜಲ್ಲಿ ಸಣ್ಣವನಾದರೂ ಮೆಚ್ಯೂರಿಟಲ್ಲಿ ಆ ಥಿಂಕಿಂಗ್ ಲೆವೆಲ್ ಆಲ್ವೇಸ್ ಹೈ ಅವನದು. ಸೊ ಯಾವಾಗಲೂ ನಾನು ಸ್ಟೇಟಸ್ ಎಲ್ಲ ಹಾಕಬೇಕಾದ್ರೆ ನಾನು ನನ್ನ ಅಣ್ಣ ಅಂತ ಹೇಳಿ ಹಾಕ್ತೀನಿ. ಅವಾಗ ಅವ್ನು ದೊಡ್ಡ ಕಣ್ಣು ಮಾಡಿ ನಂಗೆ ಇಮೋಜಿಸ್ ಎಲ್ಲ ಕಳಿಸ್ತಾ ಇರ್ತಾನೆ. ಸೊ ಎಸ್, ನನ್ನ ತಮ್ಮ ಇದ್ದಾನೆ. 7th ಕ್ವಶನ್, ನಿಮ್ಮದು ಗುಡ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ ಏನು? ಓಕೆ, ಸೊ ನನ್ನ ಗುಡ್ ಹ್ಯಾಬಿಟ್ ಏನಂದರೆ, ಇವಾಗ ನೀವೇನಾದರೂ ನನಗೆ ಒಂದು ರೆಸ್ಪೆಕ್ಟ್, ಪ್ರೀತಿ, ಕನ್ಸರ್ನ್, ಕೇರ್ ಏನಾದರೂ ತೋರಿಸಿದರೆ ಅದರ 3ರಷ್ಟು ಜಾಸ್ತಿ ನಾನು ನಿಮಗೆ ಕನ್ಸರ್ನ್, ಪ್ರೀತಿ, ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಅದು ಯಾರೇ ಆಗಿರಲಿ, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಸ್ಟ್ರೇಂಜರ್ಸ್ ಆಗಲಿ, ಯಾರೇ ಆಗಿದ್ರು 3ರಷ್ಟು ನಾನು ಅಷ್ಟೇ ಪ್ರೀತಿ ಕೊಡ್ತೀನಿ ನಾನು. ಸೊ ನನ್ನ ಬ್ಯಾಡ್ ಹ್ಯಾಬಿಟ್ ಏನಂದರೆ, ಮೂಗಿನ ತುದಿಯಲ್ಲಿರುತ್ತೆ ಟೆಂಪರ್. ಸೊ ನಾನು ಇಷ್ಟಪಟ್ಟಿದ್ದೇನಾದರೂ ಆಗಲಿಲ್ಲ, ನಾನು ಅಂದ್ಕೊಂಡಂಗೆ ಯಾವುದಾದ್ರೂ ಆಗಿಲ್ಲ ಅಂದರೆ ನಂಗೆ ಫಟಕ್ ಅಂತೇಳಿ ಕೋಪ ಬರುತ್ತೆ. ಸೊ ಇದು ನನ್ನ ಬ್ಯಾಡ್ ಹ್ಯಾಬಿಟ್. ಸೊ ಏನಾದರೂ ಇದ್ದರೆ ಅದನ್ನ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತೀನಿ. ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳೋದು ಎಲ್ರಿಗೂ ಇಷ್ಟ ಆಗಲ್ಲ, ಕೆಲವೊಬ್ರಿಗೂ ಬೇಜಾರಾಗುತ್ತೆ, ಇಷ್ಟ ಆಗಲ್ಲ ಎಲ್ಲ ಇರುತ್ತೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಸಡನ್ ಆಗಿ ಕೋಪ ಬರೋದು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು ಎಲ್ರಿಗೂ ಇಷ್ಟ ಆಗಲ್ಲ. ಸೊ ಅದನ್ನ ನಾನು ಸರಿ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ. ಸೊ ನನ್ನ ಕೋಪ ಎಲ್ಲ ಇವಾಗ ಕಮ್ಮಿ ಆಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಬಿಕಾಸ್ ಇಲ್ದಿದ್ರೆ ಏನೇ ಹೇಳಿದ್ರು ಆವಾಗಲೇ ರೇಸ್ ಆಗ್ತಾ ಇದೆ. ಸೊ ಇವಾಗ ಅವ್ರು ಸಹವಾಸ ಮಾಡಿ ಇವಾಗ ಸ್ವಲ್ಪ ಕಾಮ್ ಆಗಿದ್ದೀನಿ ಆ್ಯಂಡ್ ಇನ್ನು ಸರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆನ್ಸರ್ ಸಿಕ್ತಲ್ವಾ? ಆ್ಯಂಡ್ 8th ಕ್ವಶನ್, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನಿಸಿದ್ದು ಯಾಕೆ? ಓಕೆ, ಗುಡ್ ಕ್ವಶನ್. ಯೂಟ್ಯೂಬ್ ಚಾನಲ್ ಯಾಕಂದರೆ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೆ, ಇಲ್ಲಿ 2 to 3 months ವರ್ಕ್ ಮಾಡ್ತಾ ಇದ್ದೆ. ಸೊ ವರ್ಕ್ ಕ್ವಿಟ್ ಮಾಡಿದ್ಮೇಲೆ ಮನೇಲಿ ಕೂತ್ಕೊಂಡು ಸ್ವಲ್ಪ ಬೋರ್ ಆಗ್ತಾ ಇತ್ತು. ಸೊ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ಲೈಕ್ ಎಷ್ಟು ಜನಕ್ಕೆ ರೀಚ್ ಆಗ್ಬೋದಲ್ವಾ. ಸೊ ನಮಗೆ ಟ್ಯಾಲೆಂಟ್ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ, ಸೊ ಅದು ನಮ್ಮ ಟ್ಯಾಲೆಂಟ್ ನಾವು ಎಕ್ಸ್ಪ್ಲೋರ್ ಮಾಡಬೇಕಲ್ವಾ. ಸೊ ಅದು ಅಷ್ಟು ಜನಕ್ಕೆ ರೀಚ್ ಆಗಬೇಕು, ನಾವೇನು ಅಂತ ನಾವು ತೋರಿಸ್ಕೋಬೇಕು.
ಆ ಅಚೀವ್ಮೆಂಟ್ನ ನಾವು ಲೈಕ್ ಆ ಸಾಧನೆ ಮಾಡಬೇಕು ಅನ್ನೋ ಒಂದು ಬರುತ್ತೆ ಅಲ್ವಾ. ಸೊ ನಾವು ಒಬ್ಬೊಬ್ಬರೇ ಇರಬೇಕಾದ್ರೆ ನಮ್ಗೆ ಆ ಥರ ಯೋಚನೆ ಎಲ್ಲ ಬರುತ್ತೆ. ಸೊ ನಂಗೆ ಅವಾಗ ರೈಟ್ ಪ್ಲ್ಯಾಟ್ಫಾರ್ಮ್ ಅಂತ ಅನಿಸಿದ್ದು ಯೂಟ್ಯೂಬ್. ಸೊ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದಂತಲೇ ನಂಗೆ ಗೊತ್ತಿರಲಿಲ್ಲ. ಯಾವುದೇ ABCD ನಂಗೆ ಯೂಟ್ಯೂಬಲ್ಲಿ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ಯೂಟ್ಯೂಬ್ಗೆ ಹೋಗಿ ಎಲ್ಲ ಸರ್ಚ್ ಮಾಡಿ ಯಾವ್ದು ಹೇಗೆ ಮಾಡೋದು, ಕ್ರಿಯೇಟ್ ಮಾಡೋದು ಹೇಗೆ, ಆ್ಯಂಡ್ ವಿಡಿಯೋಸ್ ಎಡಿಟ್ ಮಾಡೋದು ಹೇಗೆ, ಪ್ರತಿಯೊಂದು ನಾನೇ ಹೋಗಿ ಖುದ್ದಾಗಿ ಯೂಟ್ಯೂಬ್ ನೋಡಿ ಕಲ್ತಿರೋದು. ಸೊ ಒಂದೊಂದು ಸಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಒಂದೊಂದು ವಿಷಯದಲ್ಲಿ ಕೂಡ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಗೇನು ಟ್ಯಾಲೆಂಟ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಇನ್ನೂ ಜಾಸ್ತಿ ಅಂತ ಹೇಳಿ. ಸೊ ಆ ಥರ ನಾನು ಯೋಚನೆ ಮಾಡಿ ಯೂಟ್ಯೂಬ್ ಚಾನಲಿಗೆ ಬಂದಿರೋದು. ಸೊ ಇದು ಹೀಗೆ ಕಂಟಿನ್ಯೂ ಕೂಡ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು. ಆ್ಯಂಡ್ 9th ಕ್ವಶನ್, ಹಾಯ್ ಡಿಯರ್, ನೀವು ಯಾಕೆ ತುಳುವಲ್ಲಿ ವಿಡಿಯೋಸ್ ಹಾಕ್ತೀರಾ? ಕನ್ನಡದಲ್ಲಿ ವಿಡಿಯೋಸ್ ಹಾಕಿ ನಮಗೂ ಅರ್ಥ ಆಗಬೇಕಲ್ವಾ? ಸೊ ಇವರು ನೀಲಾಕ್ಷಿ ಅಂತ ಹೇಳಿ ಕೊಳ್ಳಾಪುರ ಎಲ್ಲಿ ಬರುತ್ತೆ ನಂಗೆ ಗೊತ್ತಿಲ್ಲ. ಸೊ ನಿಮ್ಮ ವಿಡಿಯೋಸ್ ನಮಗೆ ಅರ್ಥ ಆಗಲ್ಲ, ನೀವು ತುಳುವಲ್ಲಿ ಮಾತಾಡ್ತೀರಾ. ಸೊ ನಿಮ್ಮ ಎಕ್ಸ್ಪ್ರೆಷನ್ ನಂಗೆ ತುಂಬ ಇಷ್ಟ, ಥ್ಯಾಂಕ್ ಯು ಸೋ ಮಚ್. ನೀವು ಮಾತಾಡೋ ರೀತಿ ಕೂಡ ನಮಗಿಷ್ಟ. ಆದರೆ ಇನ್ನು ಮುಂದೆ ಪ್ಲೀಸ್ ಕನ್ನಡದಲ್ಲಿ ವಿಡಿಯೋ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗಲೂ ಇಲ್ಲೇ ಇರಿ. ಕೊಲ್ಲಾಪುರ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಗೊತ್ತಿದ್ರೆ ಅಲ್ಲಿ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ. ಆ್ಯಂಡ್ ಓಕೆ, ನಾನು ಯಾಕೆ ತುಳುವಲ್ಲಿ ಜಾಸ್ತಿ ವಿಡಿಯೋಸ್ ಹಾಕ್ತೀನಿ ಅಂದರೆ ನನ್ನ ಮದರ್ ಟಂಗ್ ಬಂದು ತುಳು. ಸೊ ನನ್ಗೆ ಕಂಫರ್ಟೇಬಲ್ ಇರೋದು ತುಳುವಲ್ಲಿ ಮಾತಾಡೋದಕ್ಕೆ. ಸೊ ತುಳುವಲ್ಲಿ ನಮಗೆ ಹೇಗೆ ಬೇಕಾದರೂ ಮಾತಾಡ್ಬೋದು, ಬಿಕಾಸ್ ನಾವು ಅಷ್ಟು ಫ್ಲೂಯೆಂಟ್ ಇರ್ತೀವಿ ಅಲ್ವಾ. ಸೊ ನಾನು ಏನಂದರೆ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ನನ್ನ ಕಿರು ಪರಿಚಯ ವೀಡಿಯೋ ಹಾಕಬೇಕಾದ್ರೆ ನಾನು ಹೇಳಿದ್ದೀನಿ, ನಾನು ತುಳುವಲ್ಲೂ ವೀಡಿಯೋಸ್ ಹಾಕ್ತೀನಿ, ಕನ್ನಡದಲ್ಲೂ ವೀಡಿಯೋ ಹಾಕ್ತೀನಿ ಅಂತ ಹೇಳಿ. ಸೊ ನನಗೆ ಆಲ್ಮೋಸ್ಟ್ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಇರೋದು ಮಂಗಳೂರಿನವರೇ. ಸೊ ಎಲ್ರಿಗೂ ತುಳು ಬರುತ್ತೆ. ಸೊ ಅಷ್ಟು ಸ್ವಲ್ಪ ಜನ ಲೈಕ್ ಹಾಸನ, ಮಡಿಕೇರಿ ಆ ಥರ ಎಲ್ಲ ಇದ್ದಾರೆ, ಬ್ಯಾಂಗ್ಳೂರ್ ಸೈಡ್ನವರೆಲ್ಲ ನಾನು ನೋಡಿದ್ದೀನಿ ಕಮೆಂಟ್ಸ್ ಎಲ್ಲ. ಸೊ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ಸ್ ಹಾಕ್ತಾ ಇರ್ತೀರಾ. ಸೊ ಏನಂದರೆ ತುಳು ಅಂದರೆ ನಂಗೆ ಕಂಫರ್ಟೇಬಲ್ ಇರುತ್ತೆ, ಆ ಕಂಫರ್ಟ್ ಝೋನ್ ಇರುತ್ತೆ ಮಾತಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ನಾನು ತುಳುವಲ್ಲಿ ಮಾತಾಡ್ತಾ ಇದ್ದೆ. ಸೊ ಎಸ್, ನಾನು ಟ್ರೈ ಮಾಡ್ತೀನಿ, ಎರಡೂ ಮಿಕ್ಸ್ ಮಾಡಿ ಕಂಬೈನ್ ಮಾಡಿ ನಾನು ವೀಡಿಯೋಸ್ ಹಾಕ್ತೀನಿ ನಿಮಗೆ. ಸೊ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಸೊ ಎಸ್, ನಾವು ಕನ್ನಡದಲ್ಲಿ ಮಾಡಿದ್ರು ನಮ್ಮ ಮಂಗಳೂರಿನವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ತುಳುವಲ್ಲೂ ಕಂಫರ್ಟ್ ಝೋನ್ ಇರುತ್ತೆ, ಕನ್ನಡದಲ್ಲೂ ಕಂಫರ್ಟ್ ಝೋನ್ ಇರುತ್ತೆ, ಎಲ್ಲ ಅರ್ಥ ಆಗುತ್ತೆ ನಮ್ಮ ಮಂಗಳೂರಿನವರಿಗೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಕನ್ನಡದವರಿಗೆ ನಾನು ತುಳುವಲ್ಲಿ ಮಾಡಿದರೆ ಕನ್ನಡದವ್ರಿಗೆ ಅರ್ಥ ಆಗಲ್ಲ. ಸೊ ನಾನು ಇವಾಗ ಇನ್ನೂ ಕಂಬೈನ್ ಆಗಿ ಆದಷ್ಟು ಎರಡು ಏನು ಲ್ಯಾಂಗ್ವೇಜ್ ಯೂಸ್ ಮಾಡಿನೇ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನನ್ನ 10th ಕ್ವಶನ್ ಸ್ವಲ್ಪ ಲೆಂತಿಯಾಗಿ ಬರೆದಿದ್ದಾರೆ. ಅಕ್ಕ ಅಂತ ಅಂದ್ಕೊಂಡು ಈ ಕ್ವಶನ್ ಕೇಳ್ತಾ ಇದ್ದೀನಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದರೆ ಅಥವಾ ನಾವು ಸ್ವಲ್ಪ ಸ್ಟೈಲಿಶ್ ಆಗಿ ಮಾತಾಡಿದರೆ ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ. ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಸಿಸ್, ಇದನ್ನ ನೀವು ಹೇಗೆ ತಗೋತೀರಾ? ಓಕೆ, ವೆರಿ ಗುಡ್ ಕ್ವಶನ್ ಕೇಳಿದ್ದೀರಾ. ಸೊ ಈ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಇದ್ದೇ ಇರುತ್ತೆ, ಬಿಕಾಸ್ ನಾವು ಒಂದು ಕಷ್ಟಪಟ್ಟು ಏನಾದರೂ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾಗೆ ಬಂದು ನಮ್ಮ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಆದರೆ ಒಂದು 2-3 ಜನ ನಮಗೆ ಕ್ರಿಟಿಸೈಸ್ ಮಾಡಬೇಕಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಯ್ತಾ ಇರ್ತಾರೆ. ಸೊ ಡೋಂಟ್ ಬಾದರ್ ಅಬೌಟ್ ಇಟ್, ಆಯಿತಾ. ಒಂದು 100 ಜನ ನಮ್ಗೆ ಸಪೋರ್ಟ್ ಮಾಡೋರಿದ್ದಾಗ ಒಂದು 2-3 ಜನ ನಮ್ಗೆ ಯಾರಾದರೂ ಕ್ರಿಟಿಸೈಸ್ ಮಾಡಿದರೆ ಡೋಂಟ್ ಕೇರ್ ಅಬೌಟ್ ಇಟ್ ಅಲ್ವಾ. ಸೊ ಇವಾಗ ನಮ್ಗೆ ಯಾರಾದರೂ ಬಂದು ನೀನು ಮಾಡ್ತಿರೋ ಸರಿ ಇಲ್ಲ, ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದ್ರೆ ನಿಮಗೆ ಅವ್ರು ಹೇಳೋದ್ರಲ್ಲಿ ಏನಾದರೂ ಒಳ್ಳೆ ಅಂಶ ಇದ್ದರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಲ್ವಾ. ಇವಾಗ ನಮ್ಮ ಪ್ರಪಂಚ ಇರೋದೇ ಹೀಗೆ. ನನ್ನನ್ನೆಲ್ಲರೂ ಇಷ್ಟಪಡ್ಬೇಕಂತಿಲ್ಲ, ನಾನು ಎಲ್ಲರೂ ಇಷ್ಟಪಡ್ಬೇಕಂತಿಲ್ಲ, ಕರೆಕ್ಟ್ ಅಲ್ವಾ. ಸೊ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೇನಾದರೂ ಅಂದರೆ ನೀವು ಮಾಡ್ತಿರೋ ಕೆಲಸ ನಿಮ್ಗೆ ಸರಿ ಇದೆ, ನಾ ಮಾಡ್ತಿರೋದೆಲ್ಲ ಸರಿ ಇದೆ, ಪಾಸಿಟಿವ್ ಆಗಿದೆ, ಯಾರಿಗೂ ತೊಂದರೆ ಇಲ್ಲ ಅಂತಿದ್ರೆ ಆ ಕೆಲಸ ನೀವು ಮಾಡಿ. ಸೊ ನೀವು ಮಾಡ್ತಿರೋ ಕೆಲಸದಲ್ಲಿ ಏನಾದರೂ ತಪ್ಪಿದ್ರೆ, ನಿಮ್ಗೆ ಅನಿಸಿದ್ರೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ಸೊ ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೊಂಡ್ರೆ ಏನಾದರೂ ಒಳ್ಳೇದಾಗ್ಬೋದು ಅಂತ ನಿಮ್ಗೆ ಅಂದ್ಕೊಂಡ್ರೆ ಆ ಚೇಂಜಸ್ ನೀವು ಮಾಡ್ಕೊಳ್ಳಿ. ಸೊ ನೀವು ಯಾರಿಗೂ ಕೇರ್ ಮಾಡಬೇಕಾಗಿಲ್ಲ, ನೀವು ಮಾಡ್ತಿರೋ ಕೆಲಸ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ. ಸೊ ಏನಾದರೂ ಒಂದು ಅಚೀವ್ ಮಾಡೋಕ್ಕಾಗತ್ತೆ, ಪಾಸಿಟಿವ್ ವೈಬ್ಸ್ ಇದೆ. ಸೊ ಆ ಥರ ಏನಾದರೂ ನಿಮ್ಗೆ ಥಾಟ್ಸ್ ಇದ್ದರೆ ಅದನ್ನ ನೀವು ಕಂಟಿನ್ಯೂ ಮಾಡಿ. ಸೊ ಯಾರಿಗೂ ಬಾದರ್ ಮಾಡೋಕ್ಕೆ ಹೋಗಬೇಡಿ, ಡೋಂಟ್ ಕೇರ್ ಅಬೌಟ್ ಇಟ್ ಅಷ್ಟೇ. ಸೊ ನಿಮಗೆ ಈ ಕ್ವಶನಿಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೈ 11th ಕ್ವಶನ್, ಈ ಕ್ವಶನ್ ಸ್ವಲ್ಪ ನಂಗೆ ನಗು ಬಂತು ಕ್ವಶನ್ ಓದಿ. ಅಕ್ಕ, ನೀವು ನಿಮ್ಮ ಹಸ್ಬೆಂಡ್ ವಿಡಿಯೋ ಮಾಡಬೇಕಾದ್ರೆ ತುಂಬ ಖುಷಿಯಲ್ಲಿ ಬಿಂದಾಸ್ ಆಗಿ ಇರ್ತೀರಾ. ನಿಮ್ಮ ಹಸ್ಬೆಂಡ್ ತುಂಬ ಕಾಮಿಡಿ ಮಾಡ್ತಾರೆ. ಸೊ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಅವ್ರನ್ನ
ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ರಿಯಲ್ ಲೈಫಲ್ಲಿ ಕೂಡ ಈ ಥರನೇ ಇರ್ತೀರಾ ಅಥವಾ ಕ್ಯಾಮರಾ ಮುಂದೆ ಮಾತ್ರ ಹೀಗೇನಾ? ನೀವು ಜಗಳ ಕೋಪ ಮಾಡಲ್ವಾ? ಓ ಮೈ ಗಾಡ್. ಇವಾಗ ನನ್ನ ಹಸ್ಬೆಂಡ್ ಇರಬೇಕಿತ್ತು ಈ ಕ್ವಶನ್ಗೆ ಅವರೇ ಆನ್ಸರ್ ಮಾಡ್ತಿದ್ರೇನೋ ಅಂತೇಳಿ. ಸೊ ಆ ಥರ ಏನೂ ಇಲ್ಲ. ಇವಾಗ ನನ್ನ ಹಸ್ಬೆಂಡ್ ನನ್ನ ಜೊತೆ ಕ್ಯಾಮರಾ ಮುಂದೆ ಹೇಗಿರ್ತಾರೋ ಸೇಮ್ ರಿಯಲ್ ಲೈಫಲ್ಲಿ ಕೂಡ ಅವರು ಅದೇ ಥರ ಅಷ್ಟೇ ಕಾಮ್ ಪರ್ಸನ್. ಸೊ ಜಗಳ ಅನ್ನೋದು ಹಬಿ ವೈಫಿಂದ ಬರಬೇಕಾದ್ರೆ ಜಗಳ ಅನ್ನೋದು ದಟ್ಸ್ ಅ ಕಾಮನ್ ಥಿಂಗ್. ಅದು ಪ್ರೀತಿ ಇದ್ದಲ್ಲಿ ಜಗಳ ಕೋಪ ಖಂಡಿತ ಇದ್ದೇ ಇರುತ್ತೆ. ಸೊ ಅದೇನೇ ಇದ್ರೂ ಎಷ್ಟೇ ಜೋರಾಗಲಿ ಎಷ್ಟೇ ಕೋಪ ಜಗಳ ಆಡಿದ್ರೂ ಅದು ಹಬ್ಬಿ ಆ್ಯಂಡ್ ವೈಫ್ ಇವ್ರ ಮಧ್ಯನೇ ಇರಬೇಕು ಹೊರತು ಯಾವತ್ತೂ ಅದು ಮೂರನೇ ವ್ಯಕ್ತಿಗೆ ಹೋಗಬಾರ್ದು. ಸೊ ಇದು ನನ್ನ ಒಪಿನಿಯನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ನಮ್ಗೆ ಲೈಫ್ ಹ್ಯಾಪಿಯಾಗಿರುತ್ತೆ. ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಸಾರ್ಟ್ ಔಟ್ ಮಾಡಿದರೆ ಅದು ನಮ್ಗೆ ಲೈಫಲ್ಲಿ ಇನ್ನೂ ಚೆನ್ನಾಗಿರೋಕ್ಕಾಗುತ್ತೆ. ಸೊ ನಾವು ಜಗಳ ಆಡ್ಕೊಂಡು ಮನೆಯವ್ರಿಗೆ ಹೇಳೋದು, ಇವಾಗ ನನ್ನ ಮಮ್ಮಿಗೆ ನಾನು ಹೋಗಿ ಹೇಳೋದು ಅಥವಾ ಹಬ್ಬಿ ಹೋಗಿ ಅವ್ರ ಮನೆಗೆ ಹೋಗಿ ಹೇಳೋದು, ದಟ್ಸ್ ನಾಟ್ ಅ ಥಿಂಗ್. ಅದು ನಮ್ಮ ಲೈಫಲ್ಲಿ ಆಗಿಲ್ಲ, ಆಗೋದು ಇಲ್ಲ. ಸೊ ನಮ್ಮ ಜಗಳ ಏನಿರುತ್ತೋ ಅದು ನಾವೇ ಸಾರ್ಟ್ ಔಟ್ ಮಾಡ್ಕೋಬೇಕು. ಸೊ ಎಷ್ಟು ಪ್ರೀತಿ ಇರುತ್ತೋ ಅಷ್ಟೇ ಜಗಳ ಆಡ್ತೀವಿ ನಾವು, ಇಲ್ಲ ಅಂತಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ ಜಗಳ ಕೋಪ ಪ್ರೀತಿ ಖಂಡಿತ ಇರುತ್ತೆ ಅಲ್ವಾ? ಸೊ ಅದನ್ನ ನಾವು ಥರ್ಡ್ ಪರ್ಸನ್ಸ್ ಬಂದು ನಮಗೆ ಲೈಕ್ ನೀವು ಈ ಥರ ಮಾಡೋ ತಪ್ಪು, ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅವ್ರು ಹೇಳಬಾರ್ದು, ನಾವು ಅದಕ್ಕೆ ಅವಕಾಶನೂ ಕೊಡಬಾರ್ದು ಅಲ್ವಾ? ಸೊ ನನ್ನ ಹಸ್ಬೆಂಡ್ ಅಷ್ಟೇ, ಅವ್ರು ರಿಯಲ್ ಲೈಫಲ್ಲಿ ಹೇಗಿದ್ದಾರೋ ಕ್ಯಾಮರಾ ಮುಂದೆನೂ ಹಾಗೇ ಇದ್ದಾರೆ. ಸೊ ಅಷ್ಟೇ ಸ್ವೀಟ್ ಆ್ಯಂಡ್ ಕಾಮ್ ಪರ್ಸನ್ ಅಂತ ಹೇಳ್ಬೋದು. ಸೊ ಆನ್ಸರ್ ಸಿಕ್ತು ಅಂದ್ಕೋತೀನಿ. And my 12th question and my last question also. ನಿಮ್ಮ ಅಮ್ಮನ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಯಾಕೆ ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳಲ್ಲ? ಓಕೆ, ಅಮ್ಮನ ಮನೇಲಿ ಇವಾಗ ಮದುವೆ ಆಗಿ ಮಮ್ಮಿ ಇದ್ದಾರೆ ಆ್ಯಂಡ್ ನನ್ನ ತಮ್ಮ ಇದ್ದಾನೆ. ಸಾರಿ, ನನ್ನ ಪಪ್ಪ ಇಲ್ಲ. 2 years ಆಯಿತು, ಹುಷಾರಿರಲಿಲ್ಲ. ಸೊ 2 years ಆಯಿತು, ಮೊನ್ನೆ ಲಾಸ್ಟ್ ಆಗಸ್ಟಿಗೆ ತೀರ್ಕೊಂಡ್ರು. ತುಂಬ ಜನ ಕೇಳಿದ್ದೀರಾ, ತುಂಬ ಸಲ ಎಲ್ಲರ ವಿಷಯ ಮಾತಾಡ್ತೀರಾ, ಯಾಕೆ ಪಪ್ಪನ ಬಗ್ಗೆ ಮಾತಾಡಲ್ಲ ಅಂತೇಳಿ. ಸೊ ಪಪ್ಪ ಅಂದರೆ ನಂಗೆ ಪಪ್ಪ ಅಂದರೆ ಇವಾಗ ಎಮೋಷ್ನಲ್ ಅಂತ ಆಗೋಗಿದೆ. ಸೊ ಪಪ್ಪ ಅಂತ ಯಾರಾದ್ರು ವರ್ಡ್ ತೆಗೆದ್ರು ನಂಗೆ ಅಳು ಬರುತ್ತೆ. ಸೊ ನನ್ನ ಕಸಿನ್ಸ್ ಫ್ರೆಂಡ್ಸ್ ಎಲ್ಲ ಪಪ್ಪ ಅಂತ ಅವ್ರ ಪಪ್ಪನ ಕೂಗಬೇಕಾದ್ರೆ ನನಗೂ ಬೇಜಾರಾಗುತ್ತೆ. ಸಾರಿ, ನನಗೆ ಇಷ್ಟು ಎಮೋಷ್ನಲ್ ನಿಮ್ಮ ಮುಂದೆ ಆಗೋದು ಸರಿನೋ ತಪ್ಪು ನಂಗೆ ಗೊತ್ತಿಲ್ಲ. ಬಟ್ ನಂಗೊಂದು ಸ್ವಲ್ಪ ನೋವಿದೆ ಮನಸ್ಸಲ್ಲಿ, ಲೈಕ್ ಪಪ್ಪನ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತೇಳಿ. ಸೊ ಮನೇಲಿ ಶೇರ್ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಮಮ್ಮಿಗೆ ಬೇಜಾರಾಗುತ್ತೆ. ಸೊ ಅವರು ಹತ್ಬಿಡ್ತಾರೆ. ಸೊ ನನಗೆ ಇಷ್ಟ ಇಲ್ಲ. ಅವರು ತುಂಬಾ ನೊಂದ್ಬಿಟ್ಟಿದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಮೇಕ್ ಹರ್ ಟು ಕ್ರೈ ಅಗೇನ್ ಆ್ಯಂಡ್ ಅಗೇನ್. ಸೊ ಪಪ್ಪ ತುಂಬಾ ಸಪೋರ್ಟಿವ್ ಅಂದರೆ ಯಾರೂ ಆ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೋತೀನಿ. ಲೈಕ್ ಯಾರೇ ನನ್ನ ಫ್ರೆಂಡ್ಸ್ ಬಂದರು ಪಪ್ಪ ನೋಡಿದರೆ ಭಯ ಪಡ್ತಾ ಇದ್ರು. ಲೈಕ್ ಇವಾಗ ನನ್ನ ಹಸ್ಬೆಂಡು ಅಷ್ಟೇ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬರುವಾಗ ಅವ್ರಿಗೆ ತುಂಬ ಭಯ ಆಯಿತು ಪಪ್ಪ ನೋಡಿ. ಬಟ್ ಅವ್ರ ಜೊತೆನೇ ಮಿಂಗಲ್ ಆಗಿ ಊಟ ಮಾಡಿಕೊಂಡು ಚಿಯರ್ಸ್ ಮಾಡ್ಕೊಂಡು ಮಾತಾಡಿ ಇಷ್ಟು ಒಳ್ಳೆಯವ್ರ ಪಪ್ಪ, ನಂಗೆ ತುಂಬ ಭಯ ಆಗಿತ್ತು ಅಂತ ಹೇಳಿ ಅವ್ರು ಹೇಳಬೇಕಾದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ನನ್ನ ಫ್ರೆಂಡ್ಸು ಅಷ್ಟೇ, ನಿನ್ನ ಪಪ್ಪ ನೋಡಿದಷ್ಟು ಭಯ ಆಗುತ್ತೆ ಬಟ್ ಅವ್ರು ಎಷ್ಟು ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿರ್ತಾರಲ್ವಾ ಅಂತ ಹೇಳಿ. ಸೊ ಅಷ್ಟು ಒಳ್ಳೆ ಪರ್ಸನ್. ಅವ್ರು ತೀರ್ಕೊಂಡ್ಮೇಲೂ ಅವ್ರ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಿಲ್ಲ. ತುಂಬ ಒಳ್ಳೆ ಪರ್ಸನ್ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಸಾಕಲ್ಲ ನಮಗೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅದು ವರ್ಡ್ಸೇ ಇಲ್ಲ. ಸೊ ನನ್ನ ಮಮ್ಮಿ ಹತ್ರ ಎಷ್ಟು ವಿಷಯ ಹೇಳ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಪಪ್ಪ ನನ್ನ ಹತ್ರ ಎಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಮಮ್ಮಿ ಕೂಡ ಹೇಳ್ತಾ ಇದ್ರು, ಲೈಕ್ ಪಪ್ಪ ಏನೋ ಬೇಜಾರಲ್ಲಿದ್ದಾರೆ, ನೀನು ಹೋಗಿ ಕೇಳಿದ್ರೆ ಖಂಡಿತ ಆನ್ಸರ್ ಮಾಡ್ತಾರೆ, ಸೊ ಕೇಳು ಅಂತ. ಸೊ ನಾನು ಹೋಗಿ ಕೇಳಿದರೆ ಮೂಡ್ ವೈಸ್ ಅವ್ರದ್ದು, ಸೊ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವರಿಗೂ. ಸೊ ಒಂದೊಂದ್ಸಲ ಎಲ್ಲ ಹೇಳ್ತಾ ಇದ್ರು ಪಪ್ಪ, ಸೊ ಹೀಗೆ ಅಂತ ಹೇಳಿ. ಯಾವತ್ತೂ ಅಷ್ಟೇ ಮಮ್ಮಿ ಮತ್ತು ಮಗಳು ಹೋಗಿ ಗಾಸಿಪ್ ಮಾಡೋದು ನೋಡಿರ್ತೀರ ನೀವು. ಬಟ್ ನಾನು ಪಪ್ಪ ತುಂಬ ಗಾಸಿಪ್ ಮಾಡ್ತಾ ಇದ್ವಿ. ಲೈಕ್ ಪಪ್ಪ ಬರಬೇಕಾದ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ, ಏನಾದರೂ ಹೇಳೋಕ್ಕೆ ಇರುತ್ತೆ, ಯಾವುದಾದ್ರೂ ವಿಷಯ ಆಗಿರುತ್ತೆ. ಅವರು ಅಷ್ಟೇ ಇನ್ಚಾರ್ಡ್ ಹಾಗಾಯಿತು ಹೀಗಾಯಿತು ಎಲ್ಲ ಹೇಳ್ತಾರೆ. ಸೊ ಅಷ್ಟು ಕ್ಲೋಸ್ ಆಗಿದ್ದೆ.
ಸೊ ಮಮ್ಮಿಗೂ ಗೊತ್ತು, ನಾನು ಅವ್ರ ಮಮ್ಮಿಗಿಂತ ಜಾಸ್ತಿ ಕ್ಲೋಸ್ ಆಗಿ ಆ ಅಟ್ಯಾಚ್ಮೆಂಟ್ ಇದ್ದೀನಿ ನಮ್ಮ ಪಪ್ಪನ ಜೊತೆನೆ. ಸೊ ಪಪ್ಪ ಇಲ್ಲ ಅಂತ ಗೊತ್ತಾದಾಗ ಲೈಫ್ ಏನಂತ ನಮ್ಗೆ ಫುಲ್ ಬ್ಲ್ಯಾಂಕ್ ಆಯಿತು, ನೆಕ್ಸ್ಟ್ ಏನು ಅಂತೇಳಿ. ಸೊ ಪಪ್ಪ ತೀರ್ಕೊಂಡು 3 ಮಂತಲ್ಲೇ ನನ್ನ ಎಂಗೇಜ್ಮೆಂಟ್ ಕೂಡ ಇತ್ತು. ಸೊ ತುಂಬ ಭಯ ಆಗ್ತಿತ್ತು. ಪ್ರತಿ ಒಂದು ಲೈಕ್ ಒಂದು ಮಗಳಿಗೆ ಆಸೆ ಏನಿರುತ್ತೆ ಹೇಳಿ, ಒಂದು ನಮ್ಮ ಮದುವೆ ಪಪ್ಪ ಇರಬೇಕಾದ್ರೆ ನಮ್ಮ ಮದುವೆ ಆಗಬೇಕು, ಅವ್ರ ಮುಂದೆ ಅವ್ರ ಆಶೀರ್ವಾದ ಇದ್ದೇ ನಮ್ಮ ಮದುವೆ ಆಗಬೇಕು ಅಂತ. ಬಟ್ ಆ ಭಾಗ್ಯ ನಂಗೆ ಇರಲಿಲ್ಲ. ಬಟ್ ಆದರೂ ಆ ಜವಾಬ್ದಾರಿನ, ಪಪ್ಪ ಇಲ್ಲ ಅನ್ನೋ ಜವಾಬ್ದಾರಿ ನನ್ನ ತಮ್ಮ, ಅವ್ನು ನಂಗೆ 4 ವರ್ಷ ಚಿಕ್ಕವನು, ಆದರೂ ಆ ಜವಾಬ್ದಾರಿನ ಅಷ್ಟು ನೀಟಾಗಿ ಯಾವುದೇ ತೊಂದರೆ ಆಗೋ ಥರ ನನ್ನ ಮದುವೆ ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ನನಗೆ. ಅಂದರೆ ಪಪ್ಪ ಇಲ್ಲ ಅನ್ನೋ ಕೊರತೆನೇ ಮರ್ತು ಹೋಗಿದೆ ನನಗೆ ಆ ಟೈಮಲ್ಲಿ. ಸೊ ಪಪ್ಪನ ಮರೆಯೋಕ್ಕಾಗಲ್ಲ, ಬಟ್ ಆ ಕೊರತೆ ಅನ್ನೋದು ಇದೆಯಲ್ಲ, ಪಪ್ಪ ಇಲ್ಲ ಅಲ್ವಾ, ಇರಬೇಕಿತ್ತಲ್ವಾ ಅಂತ. ಸೊ ಅದನ್ನ ನನ್ನ ತಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲ ನೀಟಾಗಿ, ಯಾರಿಗೂ ಒಂದು ನೋವು ಮಾಡದೆ ಎಲ್ಲರೂ ಖುಷಿಯಾಗಿ ಮದುವೆಗೆ ಬಂದು ಊಟ ಮಾಡ್ಕೊಂಡೆಲ್ಲ ಹೋಗಿದ್ದಾರೆ. ಸೊ ಯಾವತ್ತಿಗೂ ನಾನು ಚಿರಋಣಿ ನನ್ನ ತಮ್ಮನಿಗೆ. ಸೊ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ಕೇಳಬೇಕು ಅಂತ ಇದೆ ಮನಸ್ಸಲ್ಲಿ, ಯಾರು ಕೇಳ್ತಾ ಇಲ್ಲ, ನಂಗೆ ಬೇಜಾರಾಗುತ್ತೆ ಅಂತ ಹೇಳಿ. ನಾನು ಲಿಪ್ಸಲ್ಲಿ ಒಂದು ಮಾರ್ಕ್ ನೋಡಿರ್ತೀರ ನೀವು, ತುಂಬ ಜನ ಕ್ವಶನ್ ಕೂಡ ಮಾಡಿದ್ದೀರಾ, ನಾನು ಅದನ್ನ ಇವತ್ತು ಆನ್ಸರ್ ಮಾಡ್ತೀನಿ ನಿಮಗೆ. ತುಂಬ ಜನಕ್ಕೆ ನನ್ನ ಫ್ರೆಂಡ್ಸೇ ಮೊನ್ನೆಲ್ಲ ಕೇಳ್ತಾ ಇದ್ದಾರೆ, ನಂಗೆ ಕೇಳೋಕ್ಕೆ ಭಯ ಆಗ್ತಾ ಇತ್ತು, ನೀನೇನು ಅನ್ಕೋತೀಯ, ಗಿಲ್ಟಿ ಫೀಲ್ ಆಗುತ್ತಾ, ಆ ಥರ ಏನೋ ಅಂದ್ಕೊಂಡು ಕೇಳೇ ಇರಲಿಲ್ಲ. ಸೊ ನಂಗೆ ಇದಕ್ಕೆ ಆನ್ಸರ್ ಮಾಡಲೇಬೇಕು. ಸೊ ನಂಗೆ ಈ ಲಿಪ್ಸ್ ಮಾರ್ಕ್ ಬಂದು ಇದು ನನ್ನ ಬರ್ತ್ ಮಾರ್ಕ್ ಅಂತಲೇ ಹೇಳ್ಬೋದು. ಬೈ ಬರ್ತೆ ನಂಗೆ ಇರೋದು. ತುಳುವಲ್ಲಿ ಸಿರಿಬಾಯಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸೀಡು ತುಟಿ ಅಂತ ಹೇಳ್ತಾರೆ. ಸೊ ಹೆಣ್ಣು ಮಗು ಆಯ್ತು ಅನ್ನೋ ಖುಷಿ ನನ್ನ ಪಪ್ಪನಿಗೆ ಒಂದು ಕಡೆ ಆದರೆ, ಈ ಥರ ಆಗೋಯ್ತಲ್ಲ ಮಗ್ಲಿಗಂತ ಇನ್ನೊಂದು ಕಡೆ ಬೇಜಾರು. ಸೊ ಇದಕ್ಕೇನಾದರೂ ಮಾಡಬೇಕು, ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಪಪ್ಪ ಡಿಸ್ಕಸ್ ಮಾಡಿದ್ರಂತೆ, ಫ್ಯಾಮಿಲಿಯ ಫ್ರೆಂಡ್ಸ್ ಎಲ್ಲ. ಸೊ ಎಲ್ಲರೂ ಹೇಳಿದ್ರಂತೆ, ಇವಾಗ ಇಷ್ಟು ಚಿಕ್ಕ ಮಗುವಲ್ಲಿ ಯಾಕೆ ಆಪ್ರೇಷನ್ ಮಾಡಬೇಕು, ಒಂದು ವರ್ಷ 1.5 ವರ್ಷ ಆಗಲಿ, ಆಮೇಲೆ ಆಪ್ರೇಷನ್ ಮಾಡ್ಬೋದಲ್ವಾ ಅಂತೇಳಿ. ಆದರೆ ಆ ಒಂದು ಫೀಲಿಂಗ್ಸ್ ಇರುತ್ತಲ್ಲ, ನನ್ನ ಮಗಳು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ. ಸೊ ಆವಾಗ ಅವ್ರ ಹತ್ರ ಒಂದು ಆಟೋ ಇತ್ತು. ಸೊ ಅವರು ಫ್ಯೂಚರ್ ಅಂದರೆ ಆವಾಗ ಹಣಕಾಸಿಗೂ ಪ್ರಾಬ್ಲಮ್ಮೇ ಇತ್ತು ಅಲ್ವಾ, ಮುಂಚಿನ ಕಾಲದಲ್ಲೆಲ್ಲ ಅಷ್ಟು ಸೌಲಭ್ಯ ಇರ್ಲಿತ್ತಲ್ವಾ. ಸೊ ಪಪ್ಪ ಆಟೋದಲ್ಲೇ ದುಡ್ದು ಅವಾಗಲೇ ನಮ್ಮ ಫ್ಯಾಮಿಲಿ ಎಲ್ಲ ನಡೀತಾ ಇತ್ತು. ಸೊ ಅದನ್ನ ಮರ್ತು ಹೋದ್ರು ಪಪ್ಪ. ಸೊ ಏನು ಮಾಡಿದ್ರು, ಅದನ್ನ ಸೇಲ್ ಮಾಡಿ ಅದಕ್ಕೆ 11,000 ಬಂದಿತ್ತು ಅವಾಗ. ಆ ಆಟೋ ಸೇಲ್ ಮಾಡಿದಾಗ 11,000 ಬಂದಿತ್ತು. ಸೊ ಆ 11,000ಅಲ್ಲಿ ನಾನು ಆಪ್ರೇಷನ್ ಮಾಡಿದ್ದೆ. ಆಪ್ರೇಷನ್ ಮಾಡಬೇಕಾದ್ರೆ ನಂಗೆ 5 ತಿಂಗಳು ಪಾಪು, ನಾನು 5 ಮಂತ್. ಸೊ ಪಪ್ಪ ಹಠ ಮಾಡಿ ಆಪ್ರೇಷನ್ ಎಲ್ಲ ಮಾಡಿಸಿ, ಡಾಕ್ಟರ್ ಗಣೇಶ್ ಪೈ ಅಂತ ಹೇಳಿ ಮ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ಆಪ್ರೇಷನ್ ಎಲ್ಲ ಆಗಿ ಎಲ್ಲ ಸರಿ ಹೋಗಿತ್ತು. ಒಂದು ಚಿಕ್ಕ ದಾರ, ಅಂದರೆ ಸೂಜಿ ದಾರ ಬರುತ್ತಲ್ಲ, ಅಷ್ಟೇ ಚಿಕ್ಕ ಮಾರ್ಕ್ ಇತ್ತಂತೆ. ಸೊ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದು ಜಗಳಿಲಿ ಆಡ್ತಾ ಇರಬೇಕಾದ್ರೆ ನಾನು ಸ್ಲಿಪ್ ಆಗಿ ಬಿದ್ದೆ ಅಂತೆ. ಬಿದ್ಮೇಲೆ ಅದೇನಾಯ್ತಂದರೆ ಅದೇ ಮಾರ್ಕಿಗೆ ವಾಪಸ್ ಏಟಾಗಿ ಅದು ಸ್ಟಿಚ್ ಇದಾಯಿತು. ಸೊ ಅದು ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಬ್ರಾಡ್ ಆಗಿದೆ. ಮುಂಚೆ ಆದರೆ ವಿಸಿಬಲ್ ಇರಲಿಲ್ಲ ಅಂತೆ, ಇವಾಗ ಸ್ವಲ್ಪ ವಿಸಿಬಲ್ ಆಗಿದೆ. ಸೊ ನನಗೂ 6th ಸ್ಟ್ಯಾಂಡರ್ಡ್ ತನಕ ಇದೇನಾಗಿರೋದು ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಮೈಂಡಲ್ಲಿ ಇದ್ದಿದ್ದು ನಾನು ಬಿದ್ದಿರೋದು ಅಂತೇಳಿ. ಸೊ ನನಗದು ಗೊತ್ತಾಗಿದೆ ಏನಂದರೆ, ನಮ್ಮ ಪಪ್ಪ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ರು ನಮ್ಮೂರಲ್ಲೇ, ಪುತ್ತೂರಲ್ಲಿ. ಸೊ ಅವಾಗ ನಾನಲ್ಲಿ ಆಟಾಡ್ತಾ ಇದ್ದೆ. ಅವಾಗ ಏನು ಹೇಳಿದ್ರು ಅಂದರೆ, ಪಪ್ಪ ಅವಳ ಮುಂದೆ ಆಪ್ರೇಷನ್ ಅಂತ ಮಾತಾಡಬೇಡಿ, ಅವಳಿಗೆ ಗೊತ್ತಿಲ್ಲ, ಅವಳಿಗೆ ನಾವು ಬಿದ್ದಿರೋದು ಅಂತ ಹೇಳಿದ್ವಿ ಅಂತೇಳಿ. ಸೊ ಅವಾಗ ನಾನು ಕೇಳಲೇ ಇಲ್ಲ ಅಂತ ಆಟಾಡ್ತಾ ಇದ್ದೆ. ಬಟ್ ನಂಗೆ ಅದು ಮನಸ್ಸಿಗೆ ನೋವಾಗಿತ್ತು. 6th ಸ್ಟ್ಯಾಂಡರ್ಡ್ ನಾನು ಅವಾಗ. ಸೊ ನಾನು ಸೀದಾ ಬಂದು ಮಮ್ಮಿ ಹತ್ರ ಹೇಳಿದೆ, ಮಮ್ಮಿ ಇದು ನಂಗೆ ಆಪ್ರೇಷನ್ ಆಗಿದಂತೆ, ಪಪ್ಪ ಮಾತಾಡ್ತಿದ್ರು ಅಂತೇಳಿ. ಸೊ ಮಮ್ಮಿಗೆ ನೆನಪಿದ್ದೆ ಇರುವ ಗೊತ್ತಿಲ್ಲ, ತುಂಬಾ ಬೇಜಾರಾಯಿತು. ಬಟ್ ನಾನು ಏನಂದರೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಲೈಕ್ ನನ್ನ ಲಿಪ್ಸ್, ನನ್ನ ತಮ್ಮನ ಲಿಪ್ಸ್, ಅಮ್ಮನ ಲಿಪ್ಸ್ ಎಲ್ಲ ನೋಡ್ತಿದ್ದೆ. ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ, ಯಾಕೆ ನನಗೆ ಈ ಥರ ಇದೆ, ಯಾಕೆ ಎಲ್ರಿಗೂ ಆ ಥರ ಇಲ್ಲ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಸೊ ಆಮೇಲೆ ಎಲ್ಲರೂ ಒಂದೊಂದ್ಸಲ ಕೇಳ್ತಾ ಇದ್ರು, ಹರ್ಟ್ ಆಗ್ತಿತ್ತು. ಇವಾಗ ಅದು ಫುಲ್ ರೂಢಿ ಆಗಿದೆ, ನಂಗೆ ಅಷ್ಟೇನಿದೆ ಅನಿಸ್ತಾ ಇಲ್ಲ. ಸೊ ನನ್ನ ಪಪ್ಪ ಕೊಟ್ಟ ಗಿಫ್ಟ್ ಇದು. ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ, ಇಷ್ಟು ಒಂದು ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ, ಪ್ರತಿ ಒಂದಕ್ಕೂ ರೀಸನ್ ನನ್ನ ಪಪ್ಪ. ಸೊ ಆ ಆಪ್ರೇಷನ್ ಅವ್ರು ಮಾಡ್ತಿಲ್ಲ ಇದ್ದರೆ, 5th ಮಂತಲ್ಲಿ ನಂಗೆ ಆಪ್ರೇಷನ್ ಆಗ್ತಾ ಇಲ್ಲ ಅಂದರೆ, ಐ ಡೋಂಟ್ ನೋ ನಾನು ಹೇಗೆ ಕಾಣ್ತಾ ಇದ್ದೆ, ನನ್ನ ಆ ಪರಿಸ್ಥಿತಿ ಹೇಗಿರ್ತಿತ್ತು, ಐ ಡೋಂಟ್ ನೋ. ಸೊ ನಂಗೆ ಬೇರೆ ಏನು ಹೇಳೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ನಂಗೆ ಇದೊಂದು ಅವಕಾಶ ಈ ಕ್ವಶನಿಂದ ನಂಗೆ ಸಿಕ್ತು ಅಂತ ಅನ್ಕೋತೀನಿ. ನಂಗೆ ಇದನ್ನು ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ
ನಂಗೆ ಗೊತ್ತಿಲ್ಲ ಇದು ನಾನು ಇವತ್ತು ಮಾತಾಡಿದ್ದು ನಿಮಗೆ ಇಷ್ಟ ಆಯ್ತೋ ಇಲ್ವೋ, ಇಷ್ಟು ಎಮೋಷನಲ್ ಆಗಿದ್ದು ನಿಮಗೆ ಇಷ್ಟ ಆಯ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ಪಪ್ಪ ಅಂತ ಒಂದು ವರ್ಡ್ ಹೇಳಬೇಕಾದ್ರೆ ಅದು ಆಟೋಮ್ಯಾಟಿಕ್ ಕಣ್ಣಲ್ಲಿ ನೀರು ಬಂದು ಫುಲ್ ಎಮೋಷ್ನಲ್ ಆಗ್ತೀನಿ. ಸೊ ಸಾರಿ, ಎಲ್ರಿಗೂ ಸಾರಿ ಕೇಳ್ತೀನಿ. ಓಕೆ, ಇವಾಗ ನೀವು ಕೇಳಿರೋಂಥ ಎಲ್ಲ ಕ್ವಶನಿಗೂ ನಾನು ಆನ್ಸರ್ ಮಾಡಿದ್ದೀನಿ. ಎಲ್ರಿಗೂ ಖುಷಿ ಆಗಿದೆ, ಎಲ್ರಿಗೂ ಸಮಾಧಾನ ಆಗಿದೆ ಅನ್ಕೋತೀನಿ ನನ್ನ ಆನ್ಸರಲ್ಲಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ, ಯಾರು ಇವತ್ತು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್, ಲವ್ ಯು.